ತುಳುನಾಡಿನಾದ್ಯಂತ ಇದೀಗ ಮದುವೆಯದ್ದೇ ಸದ್ದು. ಎತ್ತ ನೋಡಿದರೂ ಅರ್ಜುನ್ ವೆಡ್ಸ್ ಅಮೃತ ಎಂದು ರಾರಾಜಿಸುತ್ತಿರುವ ಫ್ಲೆಕ್ಸ್ ಪೋಸ್ಟರ್ಗಳು. ಹೌದು, ಜುಲೈ 21ಕ್ಕೆ ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ಅರ್ಜುನ್ ವೆಡ್ಸ್ ಅಮೃತ ತುಳುವರ ಮನಗೆದ್ದಿದೆ. ಕೋಸ್ಟಲ್ ವುಡ್ ಎಂದರೆ ಬರೀ ಹಾಸ್ಯ ಎಂಬ ಮಾತುಗಳು ಕೇಳಿಬರುತ್ತಿರುವ ಈ ವೇಳೆ ಕೋಸ್ಟಲ್ ವುಡ್ ನಲ್ಲಿ ರೊಮ್ಯಾಂಟಿಕ್, ಲವ್, ಸೆಂಟಿಮೆಂಟ್ ಜೊತೆಗೆ ಲಘು ಹಾಸ್ಯವನ್ನು ಒಳಗೊಂಡ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವನ್ನು ನೀಡಿದ್ದಾರೆ ನಿರ್ದೇಶಕ ರಘು ಶೆಟ್ಟಿ. ಹೊಸ ಕಥಾ ಹಂದರ ಹೊಂದಿರುವ ಅರ್ಜುನ್ ವೆಡ್ಸ್ ಅಮೃತ ಎರಡು ಮುದ್ದಾದ ಜೋಡಿಗಳ ನವಿರಾದ ಪ್ರೇಮ ಕಾವ್ಯ. ಹಾಗೆಂದ ಮಾತ್ರಕ್ಕೆ ಚಿತ್ರದಲ್ಲಿ ಕೇವಲ ಎರಡು ಜೋಡಿಗಳ ಪ್ರೀತಿಯೇ ಅಡಗಿಲ್ಲ. ಬದಲಾಗಿ ಸೊಸೆಯನ್ನು ಮಗಳಾಗಿ ಕಾಣುವ ಮಾವನ ಮಮತೆ, ಅಕ್ಕರೆಯ ಪ್ರೀತಿ ಚಿತ್ರದಲ್ಲಿ ರಾರಾಜಿಸುತ್ತಿದೆ. ಅನೂಪ್ ಸಾಗರ್ ಮತ್ತು ಆರಾಧ್ಯ ಶೆಟ್ಟಿ ಜೋಡಿಯ ಈ ಪ್ರೇಮ ಕಾವ್ಯದಲ್ಲಿ ಮಾವನಾಗಿ ನವೀನ್ ಡಿ ಪಾಟೀಲ್ ಕಾಣಿಸಿಕೊಂಡಿದ್ದಾರೆ. ಕಲಾವಿದರನ್ನು ಬಳಸಿಕೊಳ್ಳುವ ರೀತಿ ನಿರ್ದೇಶಕರಿಗೆ ಬಿಟ್ಟದ್ದು ಅಂತಾರೆ. ಇದನ್ನು ಕೋಸ್ಟಲ್ ವುಡ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಘು ಶೆಟ್ಟಿಯವರು ಸಾಧಿಸಿ ತೋರಿಸಿದ್ದಾರೆ. ಏಕೆಂದರೆ ನಿರ್ದೇಶಕರು ನವೀನ್ ಡಿ ಪಾಟೀಲ್ ಅವರನ್ನು ವಿಭಿನ್ನವಾಗಿ ತೋರಿಸಿದ್ದು, ಪಾಟೀಲ್ ಕೇವಲ ಹಾಸ್ಯಕ್ಕೆ ಮಾತ್ರವಲ್ಲ ಗಂಭೀರತೆಗೂ ಸೈ ಎಂದು ನಿರೂಪಿಸಿದ್ದಾರೆ. ಚಿತ್ರದಲ್ಲಿ ನಾಯಕನ ಪಾತ್ರ ಪ್ರಮುಖವಾದರೂ ಮಾವನ ಪಾತ್ರ ಕೂಡ ಅಷ್ಟೇ ಪ್ರಧಾನವಾಗಿದೆ. ಒಂದೆಡೆ ತನ್ನನ್ನೇ ಸರ್ವಸ್ವ ಎಂದುಕೊಂಡಿರುವ ಮಾವನಿಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡುವ ಅಮೃತ, ಮತ್ತೊಂದೆಡೆ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಮಾವನಿಗೆ ಹತ್ತಿರವಾಗುವ ಅರ್ಜುನ್. ಈ ನಡುವೆ ಮಾವನ 20 ವರ್ಷದ ಹಿಂದಿನ ಪ್ರೀತಿ. ಕೊನೆಗೆ ಅರ್ಜುನ್ ಮತ್ತು ಅಮೃತಳಿಗೆ ಮದುವೆಯಾಗುತ್ತಾ. ಇದರೊಂದಿಗೆ ಅರವಿಂದ ಬೋಳಾರ್, ಭೋಜರಾಜ ವಾಮಂಜೂರ್, ಉಮೇಶ್ ಮಿಜ್ಜಾರು ಅವರ ಮುದ ನೀಡುವ ಹಾಸ್ಯ ಜೊತೆಗೆ ನವಿರಾದ ಸಂಗೀತ. ಒಟ್ಟಿನಲ್ಲಿ ಪಕ್ಕಾ ಫ್ಯಾಮಿಲಿ ಮನೋರಂಜನೆ ಅರ್ಜುನ್ ಮತ್ತು ಅಮೃತರ ಮದುವೆಯಲ್ಲಿ ಇದೆ. ನೀವು ಉತ್ತಮ ಚಿತ್ರದ ನಿರೀಕ್ಷೆಯಲ್ಲಿ ಇದ್ದರೆ ನೀವು ಒಮ್ಮೆ ಬೆದ್ರಾ 9 ಕ್ರಿಯೇಷನ್ ಸಿನಿ ಲಾಂಛನದಲ್ಲಿ ತೆರೆ ಕಂಡ ಅರ್ಜುನ್ ವೆಡ್ಸ್ ಅಮೃತ ಚಿತ್ರವನ್ನು ಕಣ್ತುಂಬಿಕೊಂಡು ನವ ವಧುವರರನ್ನು ಆಶೀರ್ವದಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.